ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇರೋದು ಈ ಭಾಗದ ಅಂತರ್ಜಲ ಮಟ್ಟ ಗಣನೀಯವಾಗಿ ಕುಸಿಯಲು ಕಾರಣವಾಗ್ತಾ ಇದೆ. ಈ ಬಾರಿ ನೀರಿನ ಮೂಲಗಳಾದ ಕೆರೆ ಬಾವಿಗಳಲ್ಲಿ ಅಂತರ್ಜಲ ಕಡಿಮೆಯಾಗಿ ಬಾವಿಗಳೇ ಬರಿದಾಗುವಂತಹ ಸ್ಥಿತಿ ನಿರ್ಮಾಣಗೊಂಡಿದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತಾ ಇರೋದು ಸಂಶೋಧನೆಗಳಿಂದ ತಿಳಿದು ಬಂದಿದ್ದು, ಇದೇ ರೀತಿಯ ಬಿಸಿಲಿನ ವಾತಾವರಣ ಮುಂದುವರಿದಲ್ಲಿ ಜಿಲ್ಲೆಯ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಎದುರಾಗಲಿದೆ. ತಾಪಮಾನ ಏರಿಕೆಯಿಂದ ಬೆಂದು ಬಸವಳಿಯುತ್ತಿರುವ ಜನತೆ. ಬಿಸಿಲಿನ ಧಗೆಗೆ ಅಂತರ್ಜಲ ಮಟ್ಟದಲ್ಲಿ ಗಣನೀಯ ಕುಸಿತ. ಬಾವಿಗಳೇ ಬರಿದಾಗುವ ಭೀತಿಯಲ್ಲಿ ಕರಾವಳಿ ಜನತೆ, ಮುನ್ನೆಚ್ಚರಿಕೆ ಅಗತ್ಯ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆಯಾಗುತ್ತಿದೆ. 35ರಿಂದ 36 ಡಿಗ್ರಿ ಸೆಲ್ಸಿಯಸ್ ತನಕ ಬಿಸಿಲಿನ ತಾಪಮಾನ ಏರಿಕೆ ಕಂಡಿದ್ದು ಜಿಲ್ಲೆಯ ಜನರಿಗೆ ಬಿಸಿ ಅನುಭವ ನೀಡಿದೆ. ಉರಿ ಬಿಸಿಲು ಕೇವಲ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುವುದಲ್ಲದೆ ಅತಿ ಅವಶ್ಯಕವಾಗಿರುವ ಕುಡಿಯುವ ನೀರಿನ ಮೂಲಗಳನ್ನೇ ಬರಿದು ಮಾಡಿದೆ. ಜಿಲ್ಲೆಯ ಪುತ್ತೂರು, ಸುಳ್ಯ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಈ ಬಾರಿ ತಾಪಮಾನ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಪುತ್ತೂರಿನ ಹಲವು ಕಡೆಗಳಲ್ಲಿ ಈ ಹಿಂದೆ ಎಂದೂ ಕಂಡರಿಯದ ರೀತಿಯಲ್ಲಿ ಬಾವಿಗಳ ಅಂತರ್ಜಲ ಮಟ್ಟ ಕುಸಿಯಲಾರಂಭಿಸಿದ್ದು, ಕೆಲವು ಬಾವಿಗಳಲ್ಲಿ ಈಗಾಗಲೇ ನೀರಿನ ಹರಿವು ನಿಂತಿದೆ. ಈ ಬೆಳವಣಿಗೆ ಜನಸಾಮಾನ್ಯನ ಆತಂಕಕ್ಕೂ ಕಾರಣವಾಗಿದೆ. ಬಿಸಿಲಿನ ತಾಪಮಾನ ತಡಿಲಿಕ್ಕೆ ಆಗದೆ ನೀರೆಲ್ಲ ಬತ್ತಿ ಹೋಗಿ ಮತ್ತು ಮಳೆನೂ ಇಲ್ಲದೆ, ವರ್ಷಕ್ಕೆ ಈ ಟೈಮಲ್ಲೆಲ್ಲ ಒಳ್ಳೆ ಮಳೆ ಬರ್ತಿತ್ತು, ಒಂದೆರಡು. ಆದ ಕಾರಣ ಮಳೆ ಇಲ್ಲದೆ ನಮ್ಮ ತೋಟ ಎಲ್ಲ ಇಲ್ಲೆಲ್ಲ ಬತ್ತಿ ಹೋಗಿದೆ. ಕುಡಿಲಿಕ್ಕೂ ನೀರಿಲ್ಲ, ಮತ್ತು ಬಾವಿಯಲ್ಲೂ ನೀರಿಲ್ಲ, ಬೋರ್ವೆಲ್ಲೂ ಬತ್ತಿ ಹೋಗಿದೆ. ಆದ ಕಾರಣ ನಾವು ನೋಡಿ ಇಲ್ಲಿ ನೀರನ್ನು ಶೇಖರಣೆ ಮಾಡಿಟ್ಟಿದ್ದೇವೆ. ಇದರಲ್ಲಿ ಮಳೆಗಾಲದ್ದು ನೀರಿದೆ. ಇದನ್ನೇ ಈಗ ಇದು ಎಂತಂದರೆ ಪಾತ್ರೆ ತೊಳಿಲಿಕ್ಕೆ, ಸ್ನಾನಕ್ಕೆಲ್ಲ ಅದನ್ನೇ ಯೂಸ್ ಮಾಡ್ತಿದ್ದೇವೆ. ಆ ಕಾರಣ ನೀವು ನೀರನ್ನು ಪಂಚಾಯತಿಯಿಂದ ಸಪ್ಲೈ ಮಾಡಬೇಕು ಎಲ್ಲ ಮನೆಗಳಿಗೂ. ರಾಜ್ಯ ಅಂತರ್ಜಲ ನಿರ್ದೇಶನಾಲಯ ಇತ್ತೀಚೆಗೆ ನಡೆಸಿದ ಸರ್ವೆಯೊಂದರ ಪ್ರಕಾರ ರಾಜ್ಯದ 157 ತಾಲೂಕುಗಳಲ್ಲಿ ಅಂತರ್ಜಲ ಮಟ್ಟದಲ್ಲಿ ಸುಧಾರಿಕೆ ಕಂಡುಬಂದಿದ್ದು, ಅತಿ ಹೆಚ್ಚು ಮಳೆ ಬರುವಂತಹ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಂತರ್ಜಲ ಮಟ್ಟ ಕುಸಿಯುತ್ತಿರುವ ಬಗ್ಗೆ ವರದಿ ಉಲ್ಲೇಖಿಸಿದೆ. ಕರಾವಳಿ ಭಾಗದಲ್ಲಿ ಹೆಚ್ಚುತ್ತಿರುವ ಬಿಸಿಲಿನ ತಾಪವು ಈ ನೀರಿನ ಅಭಾವಕ್ಕೆ ಒಂದು ಕಾರಣವೂ ಆಗಿರುವ ಜೊತೆಗೆ ಕೃಷಿ ಭೂಮಿಗಳಲ್ಲಿ ನಿರಂತರ ಬೋರ್ವೆಲ್ಗಳ ಮೂಲಕ ನೀರು ಹರಿಸಿ ನೀರು ಪೋಲು ಮಾಡುವ ಪ್ರಕ್ರಿಯೆಗಳು ನಡೆಯುತ್ತಿರುವುದು ಕೂಡ ನೀರಿನ ಅಭಾವಕ್ಕೆ ಕಾರಣ ಎನ್ನಲಾಗಿದೆ. ನಮ್ಮಲ್ಲಿ ದಿನೇ ದಿನೇ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಮಧ್ಯಾಹ್ನದ ಹೊತ್ತು 30ರಿಂದ 40 ಡಿಗ್ರಿಯಷ್ಟು ಬಿಸಿಲಿನ ಧಗೆ ಕಂಡು ಬರ್ತಾ ಇದೆ. ಮಾತ್ರ ಅಲ್ಲ, ಇದರಿಂದಾಗಿ ನಮ್ಮಲ್ಲಿ ಅಂತರ್ಜಲ ಮಟ್ಟ ಕುಸಿತ ಕಂಡು ಬರ್ತಾ ಇದೆ. ಕೆರೆ ಬಾವಿಗಳು ಬತ್ತಿ ಹೋಗ್ತಾ ಇದೆ. ಕೃಷಿಕ ಚಟುವಟಿಕೆಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಅಡಿಕೆ ಗಿಡಗಳನ್ನು ಬೆಳೆಸ್ತಾರೆ. ಅಡಿಕೆ ಗಿಡಗಳಿಗೆ ಬೇಕಾದಷ್ಟು ನೀರು ಈಗ ಕೊರತೆ ಕೂಡ ಕಂಡು ಬರ್ತಾ ಇದೆ. ಅಡಿಕೆ ಗಿಡಗಳು ಒಣಗಲಿಕ್ಕೆ ಆರಂಭ ಆಗಿದೆ. ಅದರ ಜೊತೆಗೇನೆ ನಡೆದಾಡಲಿಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಸಾಕಷ್ಟು ಸೆಕೆಗಳು ಆಗ್ತಾ ಇರುವುದರಿಂದ ಮಧ್ಯಾಹ್ನದ ಹೊತ್ತು ಪೇಟೆಗೆ ಬರುವುದು, ಬೀದಿಗೆ ಬರುವುದು ಕೂಡ ಕಷ್ಟ ಸಾಧ್ಯ ಆಗ್ತಾ ಇದೆ. ಕೃಷಿ ಚಟುವಟಿಕೆಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹೆಚ್ಚುತ್ತಿರುವ ಬಿಸಿಲಿನ ತಾಪವನ್ನ ತಪ್ಪಿಸಲು ಜನ ಮಧ್ಯಾಹ್ನದ ವೇಳೆಗೆ ರಸ್ತೆಗೆ ಇಳಿಯುವುದನ್ನ ನಿಲ್ಲಿಸಿದ್ದಾರೆ. ತಮ್ಮ ಕೆಲಸ ಏನಿದ್ದರೂ ಬೆಳಗ್ಗೆ ಮತ್ತು ಸಂಜೆಯ ವೇಳೆಗೆ ಎನ್ನುವ ನಿಯಮವನ್ನ ಜಿಲ್ಲೆಯ ಜನ ಕೆಲವು ಕಡೆಗಳಲ್ಲಿ ಪಾಲಿಸಲಾರಂಭಿಸಿದ್ದಾರೆ. ಶರತ್ ಪುತ್ತೂರು, ನಮ್ಮ ಕುಡ್ಲ ನ್ಯೂಸ್ 24/7 ಪುತ್ತೂರು.